ಎಸ್ ಬಲ್ಪದ ಸೋಲ್ ಮೇಲೆ ಬಂದಿಲ್ಲ ಈ ಒಂದು ಸುಂದರವಾದ ಬ್ಯೂಟಿಫುಲ್ ವೆದರ್ ನೊಟ್ಟಿಗೆ ನಮ್ಮ ಒಂದು ಚಿಕ್ಕಪೇಟೆ ಉಲ್ಲ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಆಯುಷ್. ಆಯುಷ್. ನಂಗೆ ಇದು ಖುಷಿ ಆಯ್ತು. ಇದು 90 ರುಪೀಸ್ ಅಲ್ಲ, ಚಿಕ್ಕದು. ಹೌದು, ಅಡಿಗೆ ತಿರ್ಗಾಣ ಅಂಚ. ಇಟ್ಟು ಮಂದಿಗೆ ನೋಡು, ಅರ್ಧ ಅಂಗಡಿ ಈ ರಡ್ಡ ಉಂಟು. ರೈಲ್ದ ಅವಶ್ಯಕತೆ ಅದೇ ಇದು ಫುಲ್ ಹೋಗ್ಕೊಂಡ ರೈಲು. ಬಾಯ್. ಎಸ್ ಬಲ್ಪದ ಸೋಲ್ ಮೇಲೆ ಬಂದಿಲ್ಲ ಈ ಒಂದು ಸುಂದರವಾದ ಬ್ಯೂಟಿಫುಲ್ ವೆದರ್ ನೊಟ್ಟಿಗೆ ನಮ್ಮ ಒಂದು ಚಿಕ್ಕಪೇಟೆ ಉಲ್ಲ. ಆಲ್ಮೋಸ್ಟ್ ನಮ್ಮ ಇತ್ತೆ ಚಿಕ್ಕಪೇಟೆ ಬೈದ ದಾಯ ಪಣ್ಣಾಗ ಎಂಕ್ಲು ಒಂಜಿ ದಾದನ ಒಂದು ಐಟಮ್ ಬೋರ್ಡ್ ಇತ್ತಿಂಡಿ. ಆ ಐಟಮ್ಗೋಸ್ಕರ ಎಂಕ್ಲು ಬಲ್ಪುದ ಟೈಮಿಂಗ್ಸ್ ಬರ್ತದೆ ಒಂದು 10 ಕಾಲಾದಿಪ್ಪು ಅಂಚಾದಿ ನಮ್ಮ ನಿತೀಶ್ವರ ಉಂಟು ಬೈದ. ಸುಂದರವಾದ ಸುಸಜ್ಜಿತವಾದ ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಪಯಣ ಮುಂದಿನ ಹೆಜ್ಜೆ ಸೈಕಲ್ ಶಾಪ್ನಿಂದ. ಸೈಕಲ್ ಶಾಪ್ಗಾಗಿ ನಾವು ಬಂದ್ವಿ, ನಾವು ಸೈಕಲ್ ಪರ್ಚೇಸ್ಗಾಗಿ. ಬಟ್ ಆದರೆ ಅನಿವಾರ್ಯ. ನಮಸ್ತೆ ಬಂಧುಗಳೇ, ನಾವೇನಿಲ್ಲ ಚಿಕ್ಕಪೇಟೆ ದಾದ ವಿಶೇಷ ಬಂದಾಗ ಪೂರ ಹೋಲ್ಸೇಲ್ ಮಾರ್ಕೆಟ್ ನೆಟ್ಟೆ ಉಂಡು. ಆಲ್ಮೋಸ್ಟ್ ಅಂಚನೆ ನಮ್ಮ ವೈದ ಯಾನು ಬೊಕ್ಕ ಸರ್ವೇಶ್ ಬಾಯ್ ಇರುವರು ವೈದ. ಸೊ ಆ್ಯಕ್ಚುಲಿ ಅರೆಗೋಸ್ಕರ ಬೈದೀನಿ ನಾದಂದು ನಿಗಲಿ ಎದುರುಗೋಣ ಗೊತ್ತಾವು ಬೊಕ್ಕ ಕುಡಂಜಿ ವಿಷಯ ಬಂದಾಗ ನಿಗಲಿ ಚಿಕ್ಕಪೇಟೆದ ದರ್ಶನ ಕಿಂಜ. ಚಿಕ್ಕಪೇಟೆ ಬೆಂಗಳೂರು ಆಲ್ಮೋಸ್ಟ್ ಹೋಲ್ಸೇಲ್ ಮಾರ್ಕೆಟ್. ಕುಂಟು ಹೊಡೆದು ಮದ್ಮೇಲೆ ಕುಂಟು, ಕಾಕಜಿ, ಎಲೆಕ್ಟ್ರಿಕ್ ಐಟಮ್, ಸೈಕಲ್, ಗೂಡ್ದಿ ಬದಲೇ ಆಲ್ಮೋಸ್ಟ್ ಪೂರ ವರ್ಷ ಇಡೀ ಮೂಲು ಹೋಲ್ಸೇಲ್ ರೇಟ್ ತಿಕ್ಕೊಂಡು ದೇವರನ ಸಾಮಾನು ಅಂಗಡಿ. ಸೊ ಎಂಕುಲು ಇತ್ತ ದೂರ ಬಂದಿಲ್ಲ ಒಂದು ನಿಗಲಿ ಒಂದು ಟೈಮ್ ಹುಡ್ಬೇಕಾಗ ಗೊತ್ತಾವು. ಕುಂಟದ ಅಂಗಡಿ ಅವಳು ಪ್ರತಿ ಒಂಜಿ ಮೂಲು ಹೋಲ್ಸೇಲ್ ರೇಟ್ ತಿಕ್ಕೊಡು. ಚಿಕ್ಕಪೇಟೆ ಬೆಂಗಳೂರದ ಹೋಲ್ಸೇಲ್ ಮಾರ್ಕೆಟ್ ಇಲ್ಲದ ಐಟಮ್ ಪೂರ ಗೆದೊಂದು ಬಟನ್ಸ್ ನೆತ್ತ ಎಲೆಕ್ಟ್ರಿಕಲ್ ಐಟಮ್ ಪೂರ ಪ್ರತಿಯೊಂದು ಅಂಗಡಿ ಉಂಟು ನೆಟ್ಟೆ. ಒಂದು ಎದುರು ಯೋಜನ ಗಲ್ಲಿ ಫುಲ್ಲು ಸೀರೆದ ಮದ್ಮೆದ ಸೀರೆ ಫ್ಯಾಮಿಲಿಗೆ ಆವಾರ್ಡ್ ಮದ್ಮಾಲಗಲ್ಲಿ ಪೂರಗಲ್ಲ ಈ ಗಲ್ಲಿ ಫುಲ್ಲು ಸೀರೆ ಶಾಪು, ಕುಂಟದ ಶಾಪ್ ಟೋಟಲಿ ಫುಲ್ ಹೋಲ್ಸೇಲ್ಡ್. ನೆಟ ತೂಪಿನ ಒಂದು ಗಲ್ಲಿಡು ಆಲ್ಮೋಸ್ಟ್ ಪೂರ ಎಲೆಕ್ಟ್ರಿಕಲ್ ಐಟಮ್ ನೆಟ್ ಎಡ್ದು ಇಂಚ ಬಂದಾಗ ಫುಲ್ಲು ಎಲೆಕ್ಟ್ರಿಕಲ್ ನೆಟ್ ಐಟಮು ಉಂಡು. ವಿಡಿಯೋ ಕಾಟು ಯಾರ ವಿಡಿಯೋ ಪಣಿಪೋರೆ ನಿಂದಲ್ಲಪ್ಪ, ಬ್ಲಾಗ್ ನಡೀತಿದೆ. ಈಗಲ್ಲಿಡು ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಐಟಮ್ ನೆಟ್ ಹಿಡ್ದು ಬರ್ತದೆ. ಪರ್ಬೋಗು ನೆಕ್ ಆಪಿನ ಪೂರ ಈಗಲ್ಲಿಡು ನೆಟ್ ಹಿಡ್ದು ಫುಲ್ ಉಂಟು ಟೋಟಲಿ. ಇನ್ನು ನಮ್ಮ ಬೈದ ಚಿಕ್ಕಪೇಟೆ ಮೂಲಿನ ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಆವೊಂದುಂಟು ಅಂಚನೆ ಒಂದು ಆಲ್ಮೋಸ್ಟ್ ಆಣೆಕಲ್ಲ ಪರ್ಚೇಸಿಂಗ್ ಮೂಲು. ಸೊ ಈ ಶಾಪ್ ಹುಡಿತ್ತೆ ಓನರ್ ಒಳ್ಳೆ ಮೇರೆ ಬಿಲ್ ಆಡ ಆಲ್ಮೋಸ್ಟ್ ಏನೇನಿಗೆ ತೊಂದಂದಿತ್ತೆ ಮಗು ಪಂಚೆ ಇರ್ತದೆ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಆಯುಷ್. ಆಯುಷ್ ಮೇರೆ ಓನರ್. ಓಕೆ ಓಕೆ, ಈ ಟೈಪ್ ಓಕೆ ಓಕೆ. ಇವಂಟು ಬಲ್ಬು, ಮಿನಿಚರು, ಡೆಕೋರೇಷನು ಎಲ್ಲ ಸಿಗುತ್ತೆ. ನಂಗೆ ಇದು ಖುಷಿ ಆಯ್ತು. ಇದು 90 ರುಪೀಸ್ ಅಲ್ಲ, ಚಿಕ್ಕದು. ಹೌದು, ಅದು ಕಮ್ಮಿಗೆ. ಇವಾಗ ತಗೊಂಡಿದ್ದು 2 ಇದು ಸೋಲಾರ್ ಬೇಸು. ಇದು ಏನು ಹೇಳ್ತಾರೆ ಅದರದ್ದು? ಸ್ಟಿಕ್ ಅದು ಎಲೆಜಿನಲ್ ಅಲ್ಲ, ಇದು ಸ್ಟ್ರೀಟ್ ಲೈಟು. ಸೊ ಕಮ್ಮಿ ಬರೀತಾರೆ, ಡಿಸ್ಕೌಂಟ್ ಮಾಡ್ತದೆ. ರೆಡ್ಗೆ ತೊಂಡ ರೆಡ್ ಒಂದು ಪ್ಲಸ್ ಒಂದು ಸ್ಟ್ರಿಪ್ ಲೈಟ್. ಸೊ ಒಂದು 2 ಕೊಡ್ತಾರೆ ತೂಲೆ ಮೂಲು ಚಿಕ್ಕಪೇಟೆ 30. ಇದೆಷ್ಟು ಮೀಟ್ರಿಗೆ ಹೇಳಿದ್ದು? 40 ರುಪೀಸ್ ಮೀಟರ್. ಕ್ವಾಲಿಟಿ ಲೈಕೊಂಡು. ಸೊ ಕಲರ್ ಆಲ್ಮೋಸ್ಟ್ ತೂವಲ್ಲಿ ನೆಟ್ ವೆರೈಟಿ ಬರ್ಬೋದು. ಸೊ ಅಂಚ ಆಂಡು ವಿಲ್ಲುಪುರ. ಸೊ ನನ್ನ ಪಣ ಬಿದ್ದ ನೆಂಚುಂಡಿ ಇಷ್ಟ ನೆಕ್ಸ್ಟ್ ಲೆವೆಲ್ ಎಡ್ಡೆ ಉಂಟು ಮಸ್ತ್. ನಿಗಲ್ಲ ಏನು ಐಟಮ್ ದುಬೈರ್ದ ಕಮೆಂಟ್ ಅಂಚ ನನ್ನ ಗೆತ್ತೊಂದು ನಾನು ಬೋಪಿನಿ. ಸರಿ ದಿಗ್ಗಾಯಿಸ್ತು ನಾವು ಬೊಕ್ಕ ನಾವು ಆಯ್ತ ಬೈದ ಮೂಲು ಎಲೆಕ್ಟ್ರಿಕ್ ಶಾಪ್ ಆಲ್ಮೋಸ್ಟ್ ಪರ್ಚೇಸ್ ಆಂಡ್. ಸೊ ಓ ಲೈಟ್ ಬಂದಾಗ ರೆಡ್ ಎಲೋಸಿನ್ ಬೊಕ್ಕ ಓ
స్ట్రిప్ లైట్ అదా ఏదైతే దిక్కండి స్ట్రిప్ లైట్ 35 రూపాయి అదా మీటర్ కదా 35 ರೂಪಾಯಿ ಒಕ್ಕ ಎಲೋಜಿನ್ ಬರ್ತದೆ 4000 ಇಂಚಿಂದ ಆಲ್ಮೋಸ್ಟ್ ಎಲೋಜಿನ್ ಅವು ಮೂಜಾರೆ 4000 ಒಂಜಿ ಒಂದು ಅದ್ರಡೆ 3000 ಬರ್ಕೊಂಡು ಎಲ್ಲಿ ಹೇಳಿ ಓ ನಮ್ಮ ಸೋಲಾರ್ದ ಎರಡು ಬಿಡುತ್ತೆ ನೆಟ ಬರ್ತದೆ ಮುಂದೆ ಎತ್ತು ನೋಡಿ ಬೋಂದಿಲ್ಲ ರಿಟರ್ನ್ ಇಲ್ಲ ಅರೇಂಜ್ ಜೋಳಿಗೆ ಬಾಡ್ದು ಬೋಂದಿಲ್ಲ ಪೂರ ಆಲ್ಮೋಸ್ಟ್ ನೆಟ ಎಲೆಕ್ಟ್ರಿಕಲ್ ಐಟಮ್ ತಿಕ್ಕೊಂಡು ಅಂಚೇನು ಎಕ್ಕಡ ಒಂಚೂರು ಒಂಜಿ ಮ್ಯಾಟ್ರ್ ಆಣಿಕಲು ಆಫ್ ಮಿಡ್ಲಡ್ ಒಂಚೂರು ಆಫ್ ಅಂತ ಕ್ಯಾಮರ ಅವಿತ್ತ ರಿವರ್ಸ್ ಡ್ಯಾಮ್ ಪಾಡುವೆ ನಿಗಲೆ ತೋಜು ಫ್ಲಾಶ್ ಬ್ಯಾಕ್ ನೆಟ ತೂಪಿನ ಒಂದು ಕಲ್ಲಿಡು ಆಲ್ಮೋಸ್ಟ್ ಪೂರ ಎಲೆಕ್ಟ್ರಿಕಲ್ ಐಟಮ್ ನೆಟ್ ಎಡ್ದು ಇಂಚ ಒನ್ನಾಗ ಫುಲ್ಲು ಎಲೆಕ್ಟ್ರಿಕಲ್ ನೆಟ್ ಐಟಮು ಉಂಡು ವಿಡಿಯೋ ಕಾಟು ನಿಂದಲ್ಲ ಯಾರ ವಿಡಿಯೋ ಪಣಿ ಇನ್ಪೋರೆ ನಿಂದಲ್ಲಪ್ಪ ಬ್ಲಾಗ್ ನಡೀತಿದೆ ಬಾರಲಿ ವಿಡಿಯೋ ಏನಾಯಿ ನೀವು ಅದೇ ಅವತ್ತು ಎಕಡೆ ಏನಾಯಿ ನಾವು ರಪ್ಪಕ್ಕ ಆಗಲ್ಲ ಅದೇನಿ ಅವರನ್ನೇ ನಮ್ಮ ಕಾಸು ಪೋಂಕಾರ ವೈದೀನಿ ನಮ್ಮ ಮಲ್ಲ ಚಾಲು ನಮ್ಮ ವಿಡಿಯೋ ಮಲ್ದಿನ ಬೇತೇನೆ ಅಕ್ಲನೇ ವಿಡಿಯೋ ಮಲ್ದಿನ ಆಗಲ್ಲ ವಿಡಿಯೋ ಆಗಲ್ಲ ಐಶ್ವರ್ಯ ಏನು ಅಂದ ಅಲ್ಲಿ ಕೂಡ ಲೆಪ್ಪುನದ ಅಲ್ಲೇನು ಬೆಟ್ಟಿಗೆ ನಮ್ಮಲ್ಲ ತಾಟಿ ಒಟ್ಟಿ ಅಡೆಗೆ ಅಲ್ಲಿ ಒಕ್ಕ ಮನಿ ಬಂದೆ ಅಡೆಗೆ ಹೋಯ್ನಿ ಅದೇ ಏರು ಪಾಡಿ ಅಂಚವರ ಕಾಟಾಂಡು ಇನ್ನು ಕೆಲವೊಂಜಿ ಸೀನ್ ಆಪಿನ ಹಿಡ್ದು ಎಂಕುಲು ಒಂಜಿ ಡೀಲ್ ಮಂತ್ ಬತ್ತ ನಮ್ಮ ಲಕ್ಕಿನ ಕಳಿಗೆ ಇಟ್ಟಣ ಗೊತ್ತಾನ ಕೆಲವು ದಕ್ಲಾತನ ಮೂಲ ಇನಿ ಅಲ್ಲಿ ದಕ್ಲಾತನ ನಾದ ಮಲ್ದರ್ ಗೊತ್ತಾನ ವೇತನ ರೂಟ್ ಹೋದ್ವರಾಗಲು ಒಂಚೂರು ಜಾಗ್ರತೆ ಜಾಗ್ರತೆ ಕ್ಯಾಮರಾ ಒಂದು ಬನ ನಿಗೋಲು ರೆಕಾರ್ಡ್ ನಿಗಳೊಂದು ಕರೆಕ್ಟ್ ಇತ್ತಂಡದಾಲ ತೊಂದರೆ ಇಜ್ಜಿ ನಿಜ್ಜಿಂಡ ಬಾರಿ ಭಂಗ ಹಾಕೊಂಡು ಸೊ ಸರಿ ಒಂದೇ ಸ್ಪಾಟ್ ಈ ಕಡೆ ಎಂಕುಲು ಬರ್ತೀನಿ ಸೊ ನೆಟ್ ಇದ್ದ ಬಂದು ಅನ್ಪಾಯನ ನನ್ನ ನಮ್ಮ ಅವ್ಳು ಮೆಟ್ರೋದ ಇಟ್ಟ ತಿಕ್ಕ ನಾನು ಬರು ಓಲಕ್ಕ ಒಂದು ಇಲ್ಲ ಕೂಡ ಲೈಟ್ಗೆ ತೊಂದ ನಿಗಲು ಅಂಚನೆ ಎತ್ತಂಜಿ ಎಂಕುಲು ಚಕ್ಕುಲಿ ಮನ್ಪುನಂಜಿ ಇಡಕಾಗಿ ಹೋಯ್ದ ಚಕ್ಕುಲಿ ಮನ್ಪಿಡ್ದುಲೆ ಕಮ್ಮೀದ ಚಕ್ಕುಲಿ ಅವು ಅಕ್ಕಿ ಇಟ್ಟು ಬರ ಮಿಕ್ಸಿ ಅವು ಇರು ಮನ್ಪೋಡು ಅವು ಪುರ ಮಂತು ಕೊರ್ಪುಜಾರು ಖಾಲಿ ಒಂದು ಕೊರ್ಪಿನಾರು ಅಲ್ಲ ನೀವು ಖಾಲಿ ಅದು ಕೊಡುದಲ್ಲ ಫುಲ್ಲ ತಿರ್ಗವನ ಆತೆ ಅಡೆಗೆ ತಿರ್ಗಾಣ ಅಂಚ ಓ ಇಟ್ಟು ಮಂತಿಗೆ ನೋಡು ಅರ್ಧ ಮದ್ನೈನು ಪುರ ಬೊಕ್ಕ ಇರ ಬೋಡ ಬೋಟೆಗೆ ಎತ್ತೊಂದಿಲ್ಲ ಇರ್ತೇನೆ ಎಷ್ಟು ಅದು ಸರ್ 150 ಆತೆ ದಾಳ ಸಿಂಪಲ್ ಒಂಜಂ ಸಿಂಪಲ್ ಉಂಟು ಡಿಸೈನ್ ಸಂಪರ್ಕಿಸಿ ಏರಗೆ ಸುನ್ಲರೆ ಬೋಡಗಿಲ್ಲ ಸುನ್ಲರೆ ಅವು ಕೋರಿನ ಇಂಚ ಕೀಮಾ ಟೈಪ್ 15 प्लेट ओ डिजाइन पूरा प्लेट है आपका गाँव निंदो इल्लेना ವೆರೈಟಿ ಡಿಸೈನ್ ನಕ್ಷತ್ರ ಮಿಂಚಿನ ತಾರೆ ಗಗನ ತುಂಬಿ ಬರುವಂತ ಎಲ್ಲೆಲ್ಲ ಪ್ರತಿಭೆಗಳು ನಮಗೆ ಕಾಣ್ತಾ ಇಲ್ಲ ಏ ಕೆಲವು ಡಿಸೈನ್ ಬಂತ ಮಾರೆ ಓಯ್ ಒಂದು ನಮ್ಮ ಅದು ಏರಿಲ್ಲ ಬೆದ್ಮೇದಿ ಒಂದು ವಲಸರ್ ಇತ್ತಂಡ ಒಂದು ಸಿಂಪಲ್ ಅದಲ್ಲಿ ಈಸಿ ಇಟ್ನಿಕಲ್ಲಿಗೆ ಹಾಕೊಂಡು ಇಲ್ಲಡೆ ಮನ್ಪುಲ್ಲ ಅವು ಇಟ್ಟೊಂದು ಮನ್ಪರಿ ಗೊತ್ತು ಬಿಡಾತೆ ಮೇನ್ ಇಟ್ಟು ಜಿಲೇಬಿ ಆಗುತ್ತಾ ಜಿಲೇಬಿ ಹಾಪುನ್ ಮಾರೆ ಭಯಂಕರ ಸೇಮಿಗೆ ಶಕ್ಕಿ ಮೇರ್ನ ಕೆಲವು ಟ್ಯಾಲೆಂಟ್ ಕಾಣಲಾಗದು ಒಂದು ಕಾಲ್ ಆಗ್ಬೋದು ಬೋಡ ಅಂತೆ ಸುಳ್ಳೇರು ಒಂಜಿ ಕಾಲ್ ಮಂತದ ಎಂಕುಲು ಬ್ಯಾಕ್ ಟು ವಿಡಿಯೋ ವಾರಪ್ಪ ಸೊ ತೂಗೊಂದು ಪ್ಲೇಸ್ ಇಂಚಿನ ಪೂರ 150 ಅಲ್ಲ 150ಗೆ ಇಂಚೆ ಇದು ಬರೋದಿಕ್ಕೊಂದುಲೆ ಕಾಲು ಒಂಚೂರು ಎಣ್ಣೆ ಪುಂಡಿ ಪುಂಡಿನ ಬಾಟ್ನಾಂಡೆ ಪುಂಡಿ ಕಡೆಯಿಂದ ಪೂರ ಬಾಟ್ನಾಂಡ ವೆರೈಟಿ ನಮ್ಮ ಡಿಸೈನ್ ವಾವ ಸ್ಟೈಲ್ ಡಿಸೈನ್ ಪೂರ ಭಯಂಕರ ಈದ್ ವೆರೈಟಿ ಉಂಟು ಎಂಕ್ಲು ಗೊತ್ತು ಮಾರ ಹೇಳಿ ಒಂದು ಮೀಸಿ ಖಾಲಿ ಒಂಜಿ ಮಸಾಲ ಒಂದು ಮಾರು ಬರ ಕೊಟ್ಟಿದ್ದ ನಾನು ನಿಗಲಿ ಅದು ಸೇಮ್ ಆಗುತ್ತೆ ಬಾಸ್ ಅದು ಬೇರೆ ಇಜ್ಜಿ ಡಿಸೈನ್ ಚೇಂಜ್ ರಿಂಗ್ ಡಿಸೈನ್ ಸರಳ ಸರಳ ಸೊ ಒಂದು ಒಂಜಿ ಒಂದು ಪುರ ಇದು ಚೇಂಜಸ್ ಪುರ ಅದೇ ಇಸ್ ರಿಟರ್ನ್ ನಮ್ಮ ಭತ್ತ ವಾಪಸ್ ಚಿಕ್ಕಪೇಟೆ ಸ್ಟೇಷನ್ಗೆ
ಆಲ್ಮೋಸ್ಟ್ ಮುಲ್ತೊಡ್ದು ಎಂಕುಲು ಪಿದ್ದಾಡ್ದು ರಿಟರ್ನ್ ಬತ್ತ ಅದೇ ಮುಲ್ತೊಡ್ದು 8 ಕಿಲೋಮೀಟ್ರ್ ಉಂಟು 500-300 ಮೀಟ್ರ್ ಉಂಡ ಆಡೆಗೆ ಮುಲ್ದು ಈ ಮೆಟ್ರೋ ಹಿಡ್ದು ಈ ಲೊಕೇಶನ್ ಕೊಡ್ದುಲೆ 300 ಮೀಟ್ರ್ ಸ್ಟ್ರೈಟ್ ಹೋದ್ ರೈಟ್. ಸೊ ನಿಯರ್ ಬೈಟೇ ಉಂಡು ನಿಗಲ್ಲಿಗೆ ಅಂಚಿ ಬೋಂಡ ನೆಕ್ಸ್ಟ್ ವೆಜಿಟೇಬಲ್ ಮಾರ್ಕೆಟ್, ಎಂಚಿ ಬೋಂಡ ಪೂತ ಮಾರ್ಕೆಟ್. ಲೈಟ್ ಬ್ಯಾಟ್ರಿ ಇತ್ತು ನಂಚದ ಚೆಕ್ ಮಾಡ್ತೀನಿ ಚೆಕ್ ಅದುಲೆ ಲೈಟ್ ಅಂತ ನಾವೇರ್ನ ಅಂಜಿ ಬ್ಯಾಟ್ರಿ ಬರೋ ಪದವರ ಬಲ್ಲಿ. ಸೊ ಅಂತೂ ಇಂತೂ ಫುಲ್ಲು ಏನಂತೀರ ಶಬ್ದಗಳು ರಿಸ್ಟ್ರಿಕ್ಷನ್ ಇತ್ತು ಒಂಚೂರು ಶಾಂತಿದ ನೆಕ್ ನಿಂಗೆ ಎಂಟ್ರ ಒಂದಿಲ್ಲ ಜನ ಜಂಜಾಟ ಫೋನಾಗ ಫುಲ್ಲು ಖಾಲಿ ಇತ್ತು ನಿತ್ತ ಪೂರ 10 ಗಂಟೆ ಬಕ್ಕ ಪ್ಯಾಕ್ ಆಪು ನಿನ್ನೆ ಸ್ಯಾಟರ್ಡೆ ಬಕ್ಕ ಸ್ಯಾಟರ್ಡೆ ದಿನ ಮೆಟ್ರೋ ಅಂಜಿತ್ತ ಖಾಲಿ ಆಪು ನನ್ನ ಬೈ ಹಿಡ್ದಕ್ಕೆ ಮೆಟ್ರೋ ಎಲ್ಲ ಫುಲ್ಲೇ. ಸೊ ಒಂದು ಫುಲ್ಲು ಡೌನ್ ಬಂದುಳ್ಳ ಮೆಟ್ರೋ ಅದು ಭಾರಿ ಅಡ್ಡಾಡ್ತಾನಿತ್ತೆ. ಒಂದು ಗ್ರೌಂಡ್ ಹಿಡ್ಬೋಕಿನಿ ಒಂದು ಗ್ರೌಂಡ್ ಮೆಟ್ರೋ ಬೆಂಗಳೂರ್ದ ಅಂಚ ಒಂಜಿ ತಿಕ್ಕೊಂದು. ಸೊ ಆಲ್ಮೋಸ್ಟ್ ಎಂಕುಲೆತ್ತ ರೀಚ್ ಆಯ ಮೆಟ್ರೋಗು ಅನ ಮೋದಿನ ಎಂಟ್ರಿ ಆತ ನಂಚದ ಬಾರಿ ಶೋಕ್ ಇರ್ತೇನೆ ಅವು ಅದು ಹೋಗ್ತಿನ ಕತೆ ಮಾರ ರೈಲ್ದ ಅವಶ್ಯಕತೆ ಅದೇ ಇದು ಫುಲ್ ಓಪನ್ ರೈಲ್ ಹಾಂ ಪ್ಯಾಕ್ ಭಯಂಕರ ಏನಾರ ಈ ಸ್ಯಾಟರ್ಡೆ ಅದು ಈತ್ ಕ್ರೌಡ್ ಬಂದಾಗ ರೈಲ್ ಆಫೀಸ್ ಬಿಡ್ಕೊನ ಟೈಮ್ ಆತ ಇದ್ದಲ್ಲ ಗಂಟೆ ನೂರ್ಕೊಂದಲ್ಲ ಹಾಂ ಊರಾಗಲ್ಲ ಇಂಜಿ ಅರ್ಜೆಂಟ್ ಅದ ಬೆಂಗಳೂರು ಹಾಂ ಎಮರ್ಜೆನ್ಸಿ ಅಂತ ಹೊರದೆ ಬರೀ ಎಮರ್ಜೆನ್ಸಿ ಕಾಲೇಜಿ ಅರ್ಧ ತಿಕ್ಕೊಂಡು ಅಡೆಗೆ ಪ್ಯಾಕ್ ಅರ್ಧ ತಿಕ್ಕೊಂಡ್ರೆ ನಿಜವು ಫುಲ್ಲು ಪ್ಯಾಕ್ ಅದರ ಟ್ರೈನ್ ಫುಲ್ ಎಂಕುಲಿತ್ತೆ ಆ್ಯಕ್ಚುಲಿ ಇಲ್ಲ ಬನಶಂಕರಿಡು ಬನಶಂಕರಿ ದೇಗ పోయిన ನಿಗಲು ಎನ್ನಾರು ಎಂಕುಲು ರಾಷ್ಟ್ರೀಯ ವಿದ್ಯಾಲಯ ಜಪ್ಪರ್ ಎತ್ತೀನಿ ವಿಷಯ ನಾನು ಫೋನ್ ಹಿಡಿತ್ತೆ ಚೂರು ಏ ಅಂಜವಲ್ಲ ಫಂಜಿದಾಲ ಇತ್ತ ಕೂಡ ಬನಶಂಕರಿ ಬತ್ತು ಕೂಡ ಅಲ್ತಿರ್ದು ಎಂಕುಲು ರಿಟರ್ನ್ ಇತ್ತೆ ಕೂಡ ಬೋರ್ಡ್ ಆಪುಂಡು ರಾಷ್ಟ್ರೀಯ ವಿದ್ಯಾಲಯ ಅಣ್ಣ ಇಂಚೆ ಒಂದು ಮೆಟ್ರೋ ನಾಚಿಕೆಟ್ಟಿನ ಫಸ್ಟ್ ಟೈಮ್ ರಿಟರ್ನ್ ಬರ್ತದು ಕೂಡ ರಿಟರ್ನ್ ಅಂಚಿ ಹೋಗೋದಿಲ್ಲ ದಾದ ಒನ್ ಪರ್ ಬನ್ನಿ ನೆಕ್ ಹೋಲ್ ಅವನ್ ಪಡ್ಬಿಡಿ ಆಗ ಕೆಲಸ ಆಗ ಮನ್ಪು ಅಂಚ ಇದ್ದ ಕೂಡ ರಿಟರ್ನ್ ಬೋದು ಕೂಡ ಅಲ್ಲಿ ಚೇಂಜ್ ಮನ್ಪೋಡು ಈಗ ಉಂಟೆ ದಾದ ಆಕ್ಚುಲಿ ಮುಖ್ಯ ಇರ್ನ ಕಾರಣ ಏನು ಮುಖ್ಯ ಕಾರಣ ಸೋಲು ಬಂದು ನೆತ್ತಿರಿ ಉಂಟು ಸೋಲೇನಾದ್ರು ಬೇದದಲ್ಲ ಅಂದ ದಪ್ಪಲ್ಯ ಈ ಅಡ್ಡ ಉಂಟು ಜೊತೆಯಲ್ಲಿ ಸಿಗುವೆಯ ಸೊ ಗಾಯ್ಸ್ ನಾವಿದ್ದೆ ಹೊಸೂರು ರೋಡು ಜತ. ಸೊ ಇನ್ನಿತ ವ್ಲಾಗು ಮೂಲೆ ಎಂಡ್ ಮಾರ್ಕ್ ನಾವು ಕೊಡ್ತು ಹೋಗ್ತಂಡು. ಸೊ ಎಂಚಾಡಿ ಚಿಕ್ಕಪೇಟೆದ ರೌಂಡ್ ಅಡಿಪೋಲಿ ನನಗೆ ಓಣ ಜನ ಜಂಗುಳಿ ಕಾಣೆ ಹೋಗಿ ನೆಟ್ಟು ಇದು ಬೇಗ ಬರ್ರಾಂಡು ಶೋಕಡು ಬತ್ತ. ಸೊ ತಿಕ್ಕ ನನ್ನ ನೆಕ್ಸ್ಟ್ ವೀಡಿಯೋ ಅದ ಉಂಟ ಮಾತಿರಲ್ಲ ಹಾಂ ಸಲ್ಮೇನ್ ಯಾರು ಬಾಯ್.